ಕಳೆಂಜ ಶ್ರೀ ಸದಾಶಿವೇಶ್ವರ ದೇವಸ್ಥಾನದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ವಾರ್ಷಿಕ ಜಾತ್ರೋತ್ಸವ ವಿಜೃಂಭಣೆಯಿಂದ ನಡೆಯುತ್ತಿದೆ. ನಿನ್ನೆ ಶ್ರೀ ಸದಾಶಿವೇಶ್ವರ ಭಜನಾ ಮಂಡಳಿ ಕಳೆಂಜ, ಶ್ರೀ ದುರ್ಗಾಪರಮೇಶ್ವರಿ ಭಜನಾ ಮಂಡಳಿ ಪರಪ್ಪು, ಶ್ರೀ ಕಾಲಭೈರವ ಮತ್ತು ಮಾರಿಯಮ್ಮ ಭಜನಾ ಮಂಡಳಿ ತುಂಬೆತಡ್ಕ ಇವರಿಂದ ಭಜನಾ ಕಾರ್ಯಕ್ರಮ ನಡೆಯಿತು. ಇನ್ನು ಸಂಜೆ ಕ್ಷೇತ್ರದ ತಂತ್ರಿಗಳಿಗೆ ಹಾಗೂ ಇತರ ಋತ್ವಿಜರಿಗೆ ಪೂರ್ಣಕುಂಭ ಸ್ವಾಗತ ನೀಡಲಾಯಿತು. ರಾತ್ರಿ ದೇವತಾ ಪ್ರಾರ್ಥನೆ, ಸ್ವಸ್ತಿ ಪುಣ್ಯಾಹ ವಾಚನ, ಆಚಾರ್ಯದಿ ಋತ್ವಿಗ್ವರಣ, ಪ್ರಸಾದಿ ಶುದ್ಧ, ಅಂಕುರಾರೋಹಣ, ರಕ್ಷೋಘ್ನ ಹೋಮ, ವಾಸ್ತು ಹೋಮ, ವಾಸ್ತು ಪೂಜಾ ಬಲಿ, ಮಹಾಪೂಜೆ, ಪ್ರಸಾದ ವಿತರಣೆಯಾದ ಬಳಿಕ ನೆರೆದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಿತು. ನಮಃ 2006ರಲ್ಲಿ ಪೂಜ್ಯ ಕಾವಂದರ ನೇತೃತ್ವದಲ್ಲಿ ಬ್ರಹ್ಮಕಲಶವು ಇಲ್ಲಿ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಈಗಾಗಲೇ 2021ರಲ್ಲಿ ಪರಮ ಪೂಜ್ಯ ವೀರೇಂದ್ರ ಹೆಗಡೆಯವರ ಕೃಪಾಶ್ರೀಯುತದೊಂದಿಗೆ ಮಾನ್ಯ ಶಾಸಕರಾದ ಹರೀಶ್ ಪೂಂಜರು ಗೌರವಾಧ್ಯಕ್ಷರಾಗಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಿಂದ ಬಹಳ ಉತ್ತಮ ರೀತಿಯಲ್ಲಿ ಇವತ್ತು ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮವು ಆರಂಭವಾಗಿದೆ. 2016ರಿಂದ 2021ರವರೆಗೆ ನಡೆಯುವ ಈ ಬ್ರಹ್ಮಕಲಶೋತ್ಸವವು ತಮ್ಮೆಲ್ಲರ ಊರವರ ಹಾಗೂ ಸಂಘ ಸಂಸ್ಥೆಗಳ ಸಹಕಾರದಿಂದ ಉತ್ತಮ ರೀತಿಯಲ್ಲಿ ನಡೆಯಲಿ ಎಂದು ಆ ಸದಾಶಿವೇಶ್ವರ ದೇವರಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ. ನಮ್ಮ ಈ ಕಳಂಜ ಗ್ರಾಮದ ಬ್ರಹ್ಮಕಲಶ ಕಾರ್ಯಕ್ರಮಕ್ಕೆ ಮೊದಲಾಗಿ ನಾವು ನಮ್ಮ ಕಾವಂದರಲ್ಲಿ ಅವರಲ್ಲಿ ಕೇಳುವಾಗ ಅವರ ಪೂರ್ಣ ಸಹಕಾರವನ್ನು ಅವರು ನೀಡಿದರು. ಹಾಗೆ ನಮ್ಮ ಶಾಸಕರಾಗಿರುವ ಹರೀಶ್ ಪೂಂಜರಲ್ಲಿ ನಾವು ಅವರಲ್ಲಿ ಗೌರವಾಧ್ಯಕ್ಷರಾಗಬೇಕು ಹೇಳುವಾಗ ತುಂಬ ಹೃದಯದಲ್ಲಿ ನಮ್ಮೊಟ್ಟಿಗೆ ಸಹಕರಿಸಿ ನಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಹಾಗೆ ಇವತ್ತು ನಮ್ಮ ಗ್ರಾಮಸ್ಥರು ಹಾಗೂ ಗ್ರಾಮದ ಆಸುಪಾಸಿನ ಎಲ್ಲ ಗ್ರಾಮದಿಂದ ಸಹಕಾರ ನಮಗೆ ಅತ್ಯಪೂರ್ಣವಾಗಿ ಸಿಕ್ಕಿದೆ. ಎಲ್ಲರ ಊರಿನವರ ಸಹಕಾರ, ಯುವಕ ವೃಂದಗಳ ಅಮೋಘವಾದ ಸಹಕಾರದಿಂದ ಇವತ್ತು ನಮಗೆ ಈ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಸಿಕ್ಕಿದೆ. ಇನ್ನು ಬರುವ 21ರವರೆಗೆ ನಮ್ಮ ಬ್ರಹ್ಮಕಲಶೋತ್ಸವ ಜಾತ್ರಾ ಮಹೋತ್ಸವ ಹಾಗೆ ಈ ವರ್ಷ ನೇಮವು ನಾವು ಮಾಡ್ತಾ ಇದ್ದೇವೆ. ಹಾಗೆ ಎಲ್ಲರ ಸಹಕಾರ ನಾವು ನಿರೀಕ್ಷಿಸ್ತಾ ಇದ್ದೇವೆ. 5 ವರ್ಷಗಳ ಹಿಂದೆ ಪ್ರಥಮ ಬ್ರಹ್ಮಕಲಶ ಆಯಿತು. ಬಹಳ ಪುರಾತನ ದೇವಸ್ಥಾನ ಕಳೆಂಜ ಸದಾಶಿವೇಶ್ವರ ದೇವಸ್ಥಾನ. ಧರ್ಮಸ್ಥಳ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಅಥವಾ ಅವರ ಎಲ್ಲ ರೀತಿಯ ಸಹಕಾರಗಳಿಂದ 15 ವರ್ಷದ ಕೆಳಗೆ ತುಂಬ ಜೀರ್ಣೋದ್ಧಾರವಾದಂಥ ಈ ದೇವಸ್ಥಾನ ಒಂದು ಬ್ರಹ್ಮಕಲಶ ಆಯಿತು. ಆನಂತರ ಮತ್ತೊಮ್ಮೆ ನಾವೀಗ 15 ವರ್ಷಕ್ಕೆ ಬಂದಿದ್ದೀವಿ. ಈ ಕಾಲದಲ್ಲಿ ಎಲ್ಲ ಗ್ರಾಮಸ್ಥರ ವಿಶೇಷವಾದಂಥ ಕಾಳಜಿಯಿಂದ ಅಥವಾ ಇಲ್ಲಿರುವಂಥ ಎಲ್ಲ ರೀತಿಯ ಒಂದು ರೀತಿ ಬಾಲಕರಿರ್ಬೋದು ಅಥವಾ ಹುಮ್ಮಸ್ಸಿನ ಯುವಕರಿರ್ಬೋದು ಅಥವಾ ಅರವಿಂದ್ರ ಕೊಡುವರಂಥ ಮಾರ್ಗದರ್ಶನ ಕೊಡುವವರು ಇರ್ಬೋದು, ಅದೇ ರೀತಿ ಶ್ರೀಧರ, ರಮೇಶ ಇವರೆಲ್ಲರ ಸಹಕಾರದಿಂದ ಅಥವಾ ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಇವತ್ತು ಈ ದೇವಸ್ಥಾನ ಬಹಳ ವಿಜೃಂಭಣೆ ಮಾಡ್ತಾ ಇದೆ. ಸದಾಶಿವೇಶ್ವರನ ಅನುಗ್ರಹದಿಂದ ಗ್ರಾಮಸ್ಥರಿಗೂ ಎಲ್ಲರಿಗೂ ಕಾಲಕ್ಕೆ ಮಳೆಯಾಗಿ ಅವರವರ ಕರ್ತವ್ಯದಲ್ಲಿ ಉತ್ತಮವಾದಂಥ ಎಲ್ಲ ರೀತಿಯ ಅನುಕೂಲ ಆಗಿದೆ. ಈ 15ನೇ ವರ್ಷದಲ್ಲಿ ನಾವೆಲ್ಲರೂ ಬಹಳ ವಿಜೃಂಭಣೆಯಿಂದ ಈ ದೇವಸ್ಥಾನದ ಈ 4 ದಿವಸದ ಕಾರ್ಯಕ್ರಮವನ್ನು ನಡೆಸಬೇಕೆಂಬ ಹುಮ್ಮನಸ್ಸಿನಿಂದ ಎಲ್ಲರೂ ಸೇರಿದ್ದಾರೆ. ಇವತ್ತಿನ ಬೆಳಗ್ಗೆ ಹಸಿರು ವಾಣಿಯನ್ನು ಎಲ್ಲರೂ ತಂದಿದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲೂ ಇದೇ ರೀತಿಯ ಒಳ್ಳೆಯ ರೀತಿಯ ಈ ಒಂದು ಸಮಾರಂಭ ನಡೀತದೆ ಎಂಬ ವಿಶ್ವಾಸ ನಮಗಿದೆ. ಶ್ರೀ ಸದಾಶಿವೇಶ್ವರ ದೇವಸ್ಥಾನ 2006ನೇ ಇಸವಿಯಲ್ಲಿ ಮೊದಲನೇ ಬಾರಿಗೆ ಜೀರ್ಣೋದ್ಧಾರಗೊಂಡು ಇದೀಗ 15 ವರ್ಷಗಳ ನಂತರ 2020ನೇ ಇಸವಿಯ ಫೆಬ್ರವರಿ ತಿಂಗಳ 16ರಿಂದ 21ರ ತನಕ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆಯುತ್ತಾ ಇದೆ. ಈ ಒಂದು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಕ್ಕೆ ಊರಿನವರೆಲ್ಲರೂ ಸಹಕಾರದಿಂದ ಅತ್ಯಂತ ವಿಜೃಂಭಣೆಯಿಂದ ಇದೀಗ ಬ್ರಹ್ಮಕಲಶೋತ್ಸವ ಜರುಗುತ್ತಾ ಇದೆ. ಇನ್ನು 21ನೇ ತಾರೀಕಿಗೆ ಬ್ರಹ್ಮಕಲಶೋತ್ಸವದ ಕೊನೆಯ ದಿನವಂದು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ದೈವಗಳ ನೇಮೋತ್ಸವ ಕೂಡ ವಿಜೃಂಭಣೆ ನಡೆಯುತ್ತಿದೆ. ಈ ಒಂದು ಪುಣ್ಯ ಕಾರ್ಯಕ್ಕೆ ಭಗವದ್ಭಕ್ತರೆಲ್ಲರೂ ತುಂಬ ಹೃದಯದ ಒಂದು ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ. ಇನ್ನು ಮುಂದೆ ಕೂಡ ಭಗವದ್ಭಕ್ತರು ಅತಿ ಹೆಚ್ಚಿನ ಒಂದು ಸಹಕಾರವನ್ನು ನೀಡ್ತಾರೆ ಎನ್ನುವ ಭರವಸೆಯು ನಮಗಿದೆ. ಈ ಒಂದು ಬ್ರಹ್ಮಕಲಶೋತ್ಸವದ ಸಮಿತಿಯ ಅಧ್ಯಕ್ಷರಾಗಿ ವಿಜಯಕುಮಾರ್ ಕುಲಾಡಿ, ಕಾರ್ಯಾಧ್ಯಕ್ಷರಾಗಿ ರಮೇಶ್ ರಾವ್ ಕಾಯಡ, ಹಾಗೆ ಕಾರ್ಯದರ್ಶಿಯಾಗಿ ಜಯಂತಗೌಡ ಕಾಂತಿಬಿತ್ತಲು ಇವರನ್ನು ಸಮಿತಿಯು ಊರಿನವರೆಲ್ಲರೂ ಸೇರಿ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ಆಡಳಿತ ಸಮಿತಿ ಅಧ್ಯಕ್ಷರಾಗಿ ಅರವಿಂದ ಕೊಡುವ ಮಿತ್ತ ಬಿತ್ತಿಲು ಹಾಗೂ ಕಾರ್ಯದರ್ಶಿಯಾಗಿ ರುಕ್ಮೇಗೌಡ ಬರಮೇಲು ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ.
ಹಾಗೆಯೇ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕಾಗಿ ಒಂದು ನವೀಕರಣ ಸಮಿತಿಯನ್ನು ರಚಿಸಿ ಆ ಸಮಿತಿಯ ಅಧ್ಯಕ್ಷರಾಗಿ ವಿಶ್ವನಾಥಗೌಡ ಕಲ್ಲದಂಬೆ ಹಾಗೂ ಕಾರ್ಯದರ್ಶಿಯಾಗಿ ಜಯಂತಗೌಡ ಕಾಂತಿಪಿತೂಳು ಇವರು ಕೂಡ ಆಯ್ಕೆಯಾಗಿದ್ದಾರೆ.